ಹೆಮ್ಮೆ ಪಡಬೇಕು ಸರ್. ನಾವು ದಕ್ಷಿಣ ಕನ್ನಡದವರು, ಆಮೇಲೆ ಉಡುಪಿ ಜಿಲ್ಲೆಯವರು, ಈ ಕಡೆಯಿಂದ ತಯಾರಾದಂಥ ಸಿನಿಮಾ ಮತ್ತು ನಮ್ಮದೇ ಕಲಾವಿದರಿಂದ ತಯಾರಾದ ಸಿನಿಮಾ. ಇದು ನಮ್ಗೆ ಹೆಮ್ಮೆ ಪಡ್ತೇವೆ. ವಿಶೇಷವಾಗಿ ಈ ಸಿನಿಮಾ ಅಂದರೆ ಕಾಂತಾರ ಅಂದರೆ ಒಂದು ಮೈಲಿಗಲ್ಲು ಅಂತ ಹೇಳ್ಬೋದು. ಕನ್ನಡ ಚಿತ್ರರಂಗಕ್ಕೆ ಒಂದು ಮೈಲಿಗಲ್ಲು. ನಮ್ಮ ಹಿರಿಯವರೆಲ್ಲ ದೊಡ್ಡ ದೊಡ್ಡ ಸಾಧನೆ ಮಾಡಿದ್ದಾರೆ. ಆದರೆ ಈ ಸಾಧನೆ ಇಡೀ ಪ್ರಪಂಚವೇ ಮೆಚ್ಚಿಕೊಂಡಿದೆ. ಒಂದು ಇಷ್ಟು ದೊಡ್ಡ ಬಜೆಟಲ್ಲಿ ಸಿನಿಮಾ ಮಾಡಿದ್ದಾರೆ. ಆದರೆ ಋಷಭ್ ಶೆಟ್ಟಿ ಅವರು ಈ ಕ್ರೆಡಿಟ್ ಅವರಿಗೆ ಹೋಗಬೇಕು. ಈ ಬಜೆಟಲ್ಲಿ ಪ್ರಪಂಚದಾದ್ಯಂತ ಈ ಜನ ಈ ಸಿನಿಮಾವನ್ನು ಮೆಚ್ಚಿಕೊಂಡಿದ್ದಾರೆ. ಮಲಯಾಳಂ ಆಗಲಿ, ತಮಿಳಾಗಲಿ, ತೆಲುಗು ಆಗಲಿ, ಕನ್ನಡ ಆಗಲಿ, ಆಮೇಲೆ ಯಾವ ಭಾಷೆಗೆ ಅದನ್ನು ಭಾಷಾಂತರ ಮಾಡಿದರು ಅಲ್ಲೂ ಕೂಡ ನಮ್ಮ ಈ ದೈವಗಳ ಕಾರ್ಮಿಕ ಆಗಲಿ, ತುಳುನಾಡಿನ ಆಚಾರ ವಿಚಾರ, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ ಅದು ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ಟದಕ್ಕೆ ನಾನು ಋಷಭ್ಗೆ ಖಂಡಿತವಾಗಲೂ ನಾನು ಅಭಿನಂದನೆ ಸಲ್ಲಿಸಲೇಬೇಕು. ಈ ಚಿಂತನೆ ಅವ್ರಿಗೆ ಬಂದಿದ್ದೇ ಕೊಟ್ಟಿದ್ದೇ ದೈವ ಅಂತ ನನ್ನ ಭಾವನೆ. ಮತ್ತು ಅವರ ಅಭಿನಯ ಅಂತೂ ಅದು ಬಹುಶಃ ಎಲ್ಲ ಹೇಳ್ತಾಯಿದ್ರು ಅವರಿಗೆ ಆಸ್ಕರ್ ಅವಾರ್ಡ್ ಕೊಡಬೇಕು ಅಂತ ಸಿಗಲಿ, ಅವರಿಗೆ ಉನ್ನತ ಒಂದು ಅವಾರ್ಡ್ ಇದಕ್ಕೆ ಬರಲೇಬೇಕು. ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ, ಪಾತ್ರವಾಗಿ ಅಭಿನಯ ಮಾಡಿದ್ದಾರೆ. ಆ ಪಾತ್ರದ ಒಳಗೆ ಹೋಗಿದ್ದಾರೆ ಅವರು, ಅದ್ರ ಹಿಂದೆ ಬರಲಿಲ್ಲ ಅವರು. ಮತ್ತು ಒಂದು ಕಡೆ ಒಂದು 20 ನಿಮಿಷ ಅಂತೂ ಅದು ಮುಗ್ಧ ಮಾಡಿದೆ ಜನರನ್ನು. ಅಂದರೆ ಪುನಃ ನೋಡುವ ಹಾಗೆ ಸಿನಿಮಾ ಕೆಲಸ ಮಾಡಿದೆ. ಇವಾಗಲೂ ಈಗ 4 ವಾರ ಇಷ್ಟ ಆಯಿತು. ಈಗಲೂ ಅಲ್ಲಿ ಥಿಯೇಟ್ರ್ ಖಾಲಿ ಇಲ್ಲ, ಎಲ್ಲ ಹೌಸ್ಫುಲ್ ಹೋಗ್ತಾ ಇದೆ. ಇದೊಂದು ಚರಿತ್ರೆ ನಿರ್ಮಾಣ, ಕನ್ನಡ ಚಿತ್ರರಂಗದ ಚರಿತ್ರೆ ನಿರ್ಮಾಣ ಮಾಡುವವರು ಸಮಸ್ಯೆ ಮಾಡೇ ಮಾಡ್ತಾರೆ. ಅದು ಚೆನ್ನಾಗಿರಲಿ, ಸಂತೋಷ ಪಡಬೇಕು. ನಮ್ಮ ಒಂದು ಭೂತಾರಾಧನೆ, ನಮ್ಮ ಪದ್ಧತಿ, ನಮ್ಮ ಹಿರಿಯವರು ನಡೆಸ್ಕೊಂಡು ಬಂದಂಥ ಈ ಪದ್ಧತಿಗೆ ಏನು ಧಕ್ಕೆ ಬಾರದಾಗಿ, ಯಾವುದೇ ಜಾತಿ ಸಮಸ್ಯೆ ಆಗದಾಗಿ ಅಚ್ಚುಕಟ್ಟಾಗಿ ಅವರು ನಿರ್ದೇಶನ ಮಾಡಿದ್ದಾರೆ. ಅದನ್ನು ಯಾಕೆ ಕಾಣ್ತಾ ಇಲ್ಲ ಅವರಿಗೆ ಅಂತ ನನಗೂ ಗೊತ್ತಿಲ್ಲ. ಬಹುಶಃ ಮಾತಾಡುವವರು ಎಲ್ಲದಕ್ಕೂ ಮಾತಾಡ್ತಾರೆ, ಎಲ್ರಿಗೂ ವಿಮರ್ಶೆ ಮಾಡ್ತಾರೆ. ಕೆಲವರಿಗೊಂದು ವಿಮರ್ಶೆ ಮಾಡುವಂಥ ಒಂದು ಇದು ಇರ್ತದೆ ಅವರಿಗೆ, ಅದು ಮಾಡೇ ಮಾಡ್ತಾರೆ ಅವರು. ಅದನ್ನು ಮಾಡೋಕ್ಕಾಗೋದು. ಕೆಲವರು ಹಿಂದೂ ಧರ್ಮದ ಇದು ಆಚರಣೆ ಅಲ್ಲ ಅಂತ ಹೇಳ್ತಾರೆ. ದೈವ ಅವರಿಗೆಲ್ಲ ಉತ್ತರ ಕೊಡಲಿಕ್ಕೆ ಹೋದರೆ ಉಂಟಲ್ಲ, ಭಾಳ ಕಷ್ಟ ಆಗ್ತದೆ ಮತ್ತು ಅವರಿಗೆ ಸತ್ಯ ಏನು ಅಂತ ಮತ್ತು ಅವರಿಗೆ ಅರಿವಾದಾಗ ಅವರು ಕರೆಕ್ಟ್ ಆಗ್ತಾರೆ. ಅದರಲ್ಲಿ ನಮ್ಮ ಸೊಗಡು ಪಾತ್ರಗಳು ಎಲ್ಲ ತುಳುವಿನಲ್ಲಿ ಬರುವ ಪಾತ್ರಗಳು. ಆ ತುಳುವಿಗೆ ನೋಡಿದರೆ ತುಳುವರು ಖಂಡಿತವಾಗಿ ನೋಡ್ತಾರೆ. ಒಂದು ಸಲ ಕನ್ನಡ ನೋಡಿದ್ರೂ ನಮ್ಮ ತುಳುಟು ಎಂಚಾತನ ತೂಕ ಅಂತ ಬಂದೇ ಬರ್ತಾರೆ. ಡಬ್ಬಾಗ್ತಾ ಇದೆ, ಅತಿ ಶೀಘ್ರದಲ್ಲಿ ತೆರೆಗೆ ಬರ್ತಾರೆ. ಮತ್ತು ಈಗ ಇಡೀ ಕನ್ನಡ ದೇಶದಾದ್ಯಂತ ಅದ್ರ ಭಾರಿ ಸದ್ದು ಮಾಡ್ತಿದೆ. ಬಾಲಿವುಡ್ ಚಿತ್ರರಂಗದವರು ಕೂಡ ಅದ್ರ ಬಗ್ಗೆ ತುಂಬ ಮಾತಾಡ್ತಾ ಇದ್ದಾರೆ. ನಮಗೆ ಭಾಳ ಸಂಶಯ ಇತ್ತು, ಬಾಲಿವುಡ್ನವ್ರು ಏನು ಮಾಡ್ತಾರೆ, ಹೇಗೆ ತಗೊಳ್ತಾರೆ ಅಂತ. ಅವರು ತಗೊಂಡ ಮೇಲೆ ಇನ್ನು ಯಾರ್ದು ಭಯ ಇಲ್ಲ. ಬಾಲಿವುಡ್ ಯಾವಾಗಲೂ ಇಂಥ ಸಬ್ಜೆಕ್ಟ್ ಎಲ್ಲ ಅವರಿಗೆ ಅರ್ಥ ಆಗೋದಿಲ್ಲ ಏನು ಅಂತ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಇದರಿಂದ ಇದು ವರ್ಲ್ಡ್ ವೈಡ್, ಅಂದರೆ ಯಾವ ಭಾಷೆಯಲ್ಲೂ, ಯಾವ ಜರ್ಮನಲ್ಲೂ ಚೈನೀಸ್ನಲ್ಲೂ ಮಾಡಿದರೂ ಈ ಸಿನಿಮಾ ಓಡ್ತದೆ, ಖಂಡಿತ ಓಡ್ತದೆ. ಅದರಲ್ಲಿ ಅಂಥ ಪವರ್ ಇದೆ, ಆ ಸಿನಿಮಾದಲ್ಲಿ ಅಂಥ ಪವರ್ ಇದೆ, ಅಂಥ ನಿರ್ದೇಶನ ಇದೆ, ನಮ್ಮ ಸ್ಥಳೀಯ ಕಲಾವಿದರ ಒಂದು ಜೀವಂತ ಅಭಿನಯ ಇದೆ, ನೈಜತೆ ಇದೆ. ಈ ನೈಜತೆಗೆ ತುಂಬ ಹತ್ತಿರ ಉಂಟು. ನಮಗೆ ಸಿನಿಮಾ ನೋಡುವಾಗ ಇದು ಸಿನಿಮಾ ಅಂತ ನಮಗೆ ಭಾಸ ಆಗೋದೇ ಇಲ್ಲ. ಇದು ಎಲ್ಲೋ ಈ ಘಟನೆ ನಡೀತಾ ಉಂಟು ಅಂತ ಆಗ್ತದೆ. ಎಲ್ಲ ಅನುಭವ ಪಟ್ಟವರೇ. ಈಗ ದೈವದ ಜಾಗವನ್ನು ಏನಾದರೂ ಕಬಳಿಕೆ ಮಾಡಿ ಏನಾದರೂ ಮಾಡಿದರೆ ಅದರಿಂದ ತೊಂದರೆಗೊಳಪಟ್ಟವರು ತುಂಬ ಮಂದಿ ಇದ್ದಾರೆ. ದೈವವನ್ನು ಅದರ ಆ ಪವರನ್ನು ಗೊತ್ತಿಲ್ಲದೆ ತಪ್ಪು ಮಾಡ್ತಾರಲ್ಲ, ಅವ್ರು ತುಂಬ ಜನ ಅನುಭವಿಸಿದ್ದಾರೆ. ಅದೆಲ್ಲ ಇದರಲ್ಲಿ ಅವರು ಪ್ರತಿಬಿಂಬಿಸಿದ್ದಾರೆ. ಸೂಪರ್ ಆಗಿದೆ ಇಂಥ ಸಿನಿಮಾ. ಇನ್ನೊಂದು ಸಲ ಋಷಭ್ಗೆ ಕಷ್ಟ ಮಾಡಿದೆ, ಇನ್ನು ಚಾಲೆಂಜ್ ಅವರಿಗೆ. ಓಕೆ.